ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಕೆಲ್ಲಾಡಿ ಮತ್ತು ಬದಂತಡ್ಕದಲ್ಲಿ ಸೇತುವೆ ಕಮ್ ಅಣೆಕಟ್ಟು ನಿರ್ಮಾಣ ಆದಂತಹ ಸ್ಟೋರಿಯನ್ನು ನಾವು ನೋಡಿದ್ವಿ. ಅಲ್ಲಿ ರಸ್ತೆ ಇಲ್ಲ, ಸೇತುವೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಈಗ ಮತ್ತೊಂದು ಅದೇ ರೀತಿಯ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಈಗ ನಾನು ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಿಕ್ಕಮುಡ್ನೂರು ಗ್ರಾಮದ ತಾರೆಕೆರೆ ಎನ್ನುವಂತಹ ಒಂದು ಪ್ರದೇಶ. ಅಂದರೆ ಈ ಸೇತುವೆಯ ಮಧ್ಯಭಾಗದಲ್ಲಿ ನಾನು ನಿಂತಿರುವಂಥದ್ದು. ನನ್ನ ಎಡಭಾಗದಲ್ಲಿ ಗಮನಿಸಿದರೆ ಇದು ಪುತ್ತೂರು ತಾಲೂಕಿನ ಚಿಕ್ಕಮುಡ್ನೂರು ಗ್ರಾಮದ ತಾರೆಕೆರೆ ಎನ್ನುವಂತಹ ಒಂದು ಪ್ರದೇಶ ಆಗುತ್ತೆ. ಅದೇ ರೀತಿ ಈ ಭಾಗವನ್ನು ಗಮನಿಸಿದರೆ, ಅಲ್ಲಿಂದ ನನ್ನ ಬಲಭಾಗವನ್ನು ಗಮನಿಸಿದರೆ ಇದು ಶಾಂತಿಗೋಡು ಗ್ರಾಮದ ಪಂಜಿಗ ಎನ್ನುವಂಥ ಪ್ರದೇಶ. ಸೊ ನೋಡಬಹುದು ನೀವು ಸೇತುವೆಯ ಈ ಬದಿಯಲ್ಲಿ ಈಗ ನಮಗೆ ಕಾಣಿಸ್ತಾ ಇರುವಂಥದ್ದು ತೋಟ. ಅದೇ ರೀತಿ ಈ ಭಾಗದಲ್ಲೂ ಕೂಡ ನಮಗೆ, ಅಂದರೆ ಸೇತುವೆಯ ಇನ್ನೊಂದು ತುದಿಯನ್ನು ಗಮನಿಸಿದ್ರೂ ಕೂಡ ನಿಮಗೆ ಅಲ್ಲಿ ಕಾಣಿಸುವಂಥದ್ದು ತೋಟ ಅನ್ನುವಂಥದ್ದು. ಸೊ ಇಲ್ಲೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ರಸ್ತೆ ಇಲ್ಲದಲ್ಲಿಗೆ ಸೇತುವೆ ನಿರ್ಮಾಣ ಆಗಿದೆ ಎನ್ನುವಂತಹ ಒಂದು ಸನ್ನಿವೇಶವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ಸೇತುವೆಗೆ ಒಂದು ರಸ್ತೆ ಸಂಪರ್ಕವನ್ನು ಕಲ್ಪಿಸುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. ನೀವು ಆ ಭಾಗವನ್ನು ಗಮನಿಸಿದರೆ ಹೊಳೆಯ ಬದಿಯಲ್ಲಿ ಒಂದು ರೀತಿ ಮಾರ್ಗ ಇದೆ. ಅಂದರೆ ಈ ಹಿಂದೆ ಇದ್ದಂತಹ ಮಾರ್ಗ ಅಲ್ಲ. ಈ ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅಂತ ಇಲ್ಲಿನ ಸ್ಥಳೀಯರು ಬಿಟ್ಟುಕೊಟ್ಟಂತಹ ಸ್ಥಳೀಯ ಕೃಷಿಕ ಅವರು ತಮ್ಮ ವರ್ಗ ಜಾಗದಿಂದ ಒಂದಷ್ಟು ಪ್ರದೇಶವನ್ನು ಬಿಟ್ಟುಕೊಟ್ಟಿದ್ದಾರೆ. ಆ ಬಳಿಕ ಇಲ್ಲಿ ರಸ್ತೆ ನಿರ್ಮಾಣ ಆಗಿದೆ. ಅಂದರೆ ಈ ಅಣೆಕಟ್ಟು ಅಥವಾ ಸೇತುವೆ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಬೇಕಾದಂತಹ ಸಾಮಗ್ರಿಗಳನ್ನು ತರುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಸೊ ಇವರು ಹೇಳುವಂಥದ್ದು, ಈಗ ರಸ್ತೆಯನ್ನು ನಾನು ಬಿಟ್ಟು ಕೊಡೋದಕ್ಕೆ ತಯಾರಿದ್ದೇನೆ, ಆದರೆ ಇಲ್ಲಿ ರಸ್ತೆ ಆಗೋದಿದ್ರೆ ಈಗ ನೀವು ನೋಡ್ತಾ ಇರುವಂತಹ ಒಂದು ರಸ್ತೆಯ ಪ್ರದೇಶ ಏನಿದೆ ಅದೇ ಈ ತಡೆಗೋಡೆಯ ಬದಿಯ ಮೂಲಕ ಬಂದು ಸೇತುವೆಗೆ ಸಂಪರ್ಕವನ್ನು ಕಲ್ಪಿಸಬೇಕು ಹೊರತು, ಈಗ ನೀವು ಸೇತುವೆಯ ಭಾಗವನ್ನು ನೇರವಾಗಿ ಮುಂದಕ್ಕೆ ಗಮನಿಸಿದರೆ ಏನು ತೋಟ ಕಾಣಿಸುತ್ತೆ, ಆ ಮೂಲಕ ನಾನು ರಸ್ತೆ ಮಾಡೋದಕ್ಕೆ ನನ್ನ ಅನುಮತಿ ಇಲ್ಲ. ಯಾಕಂತ ಹೇಳಿದರೆ ಇದು ನನ್ನ ವರ್ಗ ಜಾಗ, ಪಟ್ಟಾ ಜಾಗ, ಕೃಷಿ ಭೂಮಿ, ನಾವು ಕೃಷಿಯನ್ನೇ ನಂಬಿಕೊಂಡು ಜೀವನವನ್ನು ಮಾಡ್ತಾ ಇದ್ದೇವೆ. ಸೊ ಈ ಮೂಲಕ ರಸ್ತೆ ನಿರ್ಮಾಣ ಆದರೆ ನಮಗೂ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಸೊ ಈಗಾಗಲೇ ಇಲ್ಲಿಗೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಬಂದು ಭೇಟಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅವರಿಗೂ ಕೂಡ ಇದೇ ಒಂದು ದಾರಿ ಏನಿದೆ, ಹೊಳೆ ಬದಿಯ ಮೂಲಕ ಬರುವಂತಹ ದಾರಿ ಏನಿದೆ, ಅದೇ ಮೂಲಕ ಒಂದು ಸೇತುವೆಯನ್ನು ಅಥವಾ ರಸ್ತೆ ಸಂಪರ್ಕವನ್ನು ಈ ಸೇತುವೆಗೆ ಕಲ್ಪಿಸಿಕೊಡ್ಬೇಕು ಎನ್ನುವಂತಹ ಒಂದು ಆಗ್ರಹವನ್ನು ಅವರು ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂಥದ್ದು. ಇನ್ನು ಕಾಮಗಾರಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಬಹಳಷ್ಟು ನನ್ನ ವರ್ಗ ಜಾಗದ ಪ್ರದೇಶ ಹೋಗಿದೆ. ತಡೆಗೋಡೆ ನಿರ್ಮಾಣ ಇರ್ಬೋದು ಅಥವಾ ಈ ಒಂದು ಸೇತುವೆ ನಿರ್ಮಾಣ ಇರ್ಬೋದು. ಅಂದರೆ ಗುತ್ತಿಗೆದಾರರು ಕಾಮಗಾರಿಯನ್ನು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಇಷ್ಟು ಮೀಟರ್ ಉದ್ದ ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಕೊಟ್ಟಿದ್ದಾರೆ. ಸೊ ಅಷ್ಟು ಮೀಟರ್ಗೆ ನಾವು ಮಾಡಲೇಬೇಕು, ಅದಕ್ಕಾಗಿ ನಾವು ಅಷ್ಟುದ್ದ ಮಾಡ್ತೇವೆ ಅನ್ನುವಂಥ ಕಾರಣಕ್ಕಾಗಿ ಕೂಡ ಒಂದಷ್ಟು ಜಾಗವನ್ನು ಇವರು ಬಿಟ್ಟು ಕೊಟ್ಟಿದ್ದಾರೆ. ಆ ಮೂಲಕ ಇಷ್ಟು ಉದ್ದದ ಸೇತುವೆ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ನಿಜವಾಗ್ಲೂ ನಮಗೆ ಕಿಂಡಿ ಅಣೆಕಟ್ಟಿನ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಸ್ಥಳೀಯರು ಹೇಳುವಂಥ ಪ್ರಕಾರ ಇಲ್ಲಿ ನಮಗೆ ಜನವರಿ ತಿಂಗಳಲ್ಲೇ ಇಲ್ಲಿ ನೀರಿನ, ಅಂದರೆ ನದಿಯಲ್ಲಿ ಹೊಳೆಯಲ್ಲಿ ನೀರಿನ ಹರಿವು ಕಡಿಮೆಯಾಗಿ ಹೋಗುತ್ತೆ. ನೋಡಬಹುದು ಈಗಾಗಲೇ, ಅಂದರೆ ಒಂದು ಸ್ವಲ್ಪ ಮಳೆಯ ಕೊರತೆ ಇದೆ, ಹೀಗಾಗಿ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಡಿಸೆಂಬರ್ ವೇಳೆಗೆ, ಜನವರಿ ವೇಳೆಗೆ ಇದು ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ, ನೀರಿನ ಹರಿವಿರೋದಿಲ್ಲ. ಹಾಗಿದ್ದಾಗ ಇಲ್ಲಿ ನೀರು ನಿಲ್ಲಿಸೋದಕ್ಕೆ ಹೇಗೆ ಸಾಧ್ಯ ಮಾರ್ಚ್ ಏಪ್ರಿಲ್ನಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗಿರುವಂಥದ್ದು. ಸೊ ನಮಗೆ ಅವಶ್ಯಕತೆ ಇರಲಿಲ್ಲ, ಆದರೆ ಇಲ್ಲಿ ಒಂದು ಮಂಜೂರಾಗಿದೆ. ಸೊ ಮಂಜೂರಾದದ್ದಕ್ಕೇನು ಆಕ್ಷೇಪ ಇಲ್ಲ, ಆದರೆ ನಮ್ಮ ಜಮೀನಿನ ಮೂಲಕ ನಾವು ರಸ್ತೆಯನ್ನು ಬಿಟ್ಟು ಕೊಡೋದಕ್ಕೆ ಸಿದ್ಧರಿಲ್ಲ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಇಲ್ಲಿನವರು ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ, ಅವರ ಒಂದು ಅನಿಸಿಕೆ ಏನು, ಯಾಕಾಗಿ ಇದು ನಿರ್ಮಾಣ ಆಗಿದೆ, ಎಷ್ಟು ಸಮಯದಲ್ಲಿ ಕೆಲಸ ಆಗಿದೆ, ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಈಗ ಅವರಿಂದ ಮಾತನಾಡ್ತಾ ತಿಳಿಯೋಣ. ನನ್ನ ಹೆಸರು ಆನಂದ ಪೂಜಾರಿ. ಇಲ್ಲಿ ನನ್ನ ಮನೆಗೆ ಇಲ್ಲಿ ಈ ಜಾಗದ ಹೆಸರು ತಾರಕೆರೆ. ಹಾಂ, ಎನಿಮಿಗೇರು ತಾರಕೆರೆ. ಮತ್ತು ನನ್ನ ಜಾಗದ ಹತ್ತಿರ ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ಅಣೆಕಟ್ಟ. ಅದರಲ್ಲಿ ನನಗೆ ಸಮಸ್ಯೆ ಆಗಬಾರ್ದು. ನನ್ನಲ್ಲಿ ಫಸ್ಟಿಗೆ ಎಲ್ಲ ಇದು ತಡೆಗೋಡೆ ಎಲ್ಲ ನನ್ನ ಜಾಗಕ್ಕೆ ಕಟ್ಟಿ ಕೊಡ್ತೇನೆ ಅಂತ ಹೇಳಿ ನನಗೆ ಮೋಸ ಮಾಡಿದ್ದಾರೆ. ಈಗ ಇಲ್ಲಿ ನನ್ನ ಅಡಿಕೆ ಮರ, ತೆಂಗಿನ ಮರ ಮತ್ತು ಜೀಗುಜ್ಜೆ ಮರ ಎಲ್ಲ ತೆಗೆದಿದ್ದಾರೆ. ಅದೆಲ್ಲ ನಟ್ಟು ಅದರ ಇದು ದುಡ್ಡೆಲ್ಲ ಕೊಡ್ತೇನೆ ಅಂತ ಹೇಳಿದ್ದಾರೆ ಫಸ್ಟಿಗೆ. ಈಗ ಒಂದು ಮಾಡಲಿಲ್ಲ. ಈಗ ಅದನ್ನು ಇಲ್ಲಿ ನನ್ನ ಜಾಗದ ಸೈಡೆಲ್ಲ ಕಟ್ ಮಾಡಿ
ಅದು ಹಾಗೆ ಇಟ್ಟು ಹೋಗಿದ್ದಾರೆ. ಇದು ಯಾವಾಗ ಕೆಲಸ, ಅದು ಯಾವಾಗ ಶುರು ಆದಿದ್ದು? ಇದು ಕಳೆದ ವರ್ಷ ಅಲ್ಲ, ಮುಂದಿನ ವರ್ಷ. ಅದಕ್ಕೆ ಹಿಂದಿನ ವರ್ಷ. ಹಾಂ, ಈಗ ಕಳೆದ ವರ್ಷ ಮುಂದಿನ ವರ್ಷ ಸ್ವಲ್ಪ ಮಾಡಿದ್ದಾರೆ, ಮಾಡಿ ಮತ್ತೆ ಮಳೆ ಬಂತಂತ ಹೋಗಿದ್ದರು, ಮತ್ತು ಕಳೆದ ವರ್ಷ ಮಾಡಿ ಈಗ ಹೋಗಿದ್ದಾರೆ. ಇಲ್ಲಿ ಕಟ್ಟಲಿಕ್ಕೆ ಉಂಟು ಅಂತ ಹೇಳಿದ್ದಾರೆ. ಈಗ ಇಲ್ಲಿ ಕಟ್ಟೆಯನ್ನು ಕಟ್ಟಲಿಲ್ಲ. ಮತ್ತು ಇಲ್ಲಿ ಈ ಕಟ್ಟದಲ್ಲಿ ಕಸ ತುಂಬಿ ಎಲ್ಲ ನಮಗೆ ತೊಂದರೆ ಆಗ್ತದೆ. ಪೇಟೆಯದ್ದೆಲ್ಲ, ಪುತ್ತೂರು ಪೇಟೆಯದ್ದು ಮತ್ತು ಇಲ್ಲಿ ಅಲ್ಲಿ ಸೈಡಿದ್ದೆಲ್ಲ ಮರ ಕಸ ಎಲ್ಲ ಬಂದು ಇಲ್ಲಿ ಸಮಸ್ಯೆ ಆಗ್ತದೆ ನಮಗೆ. ನನ್ನ ಜಾಗದ ಸೈಡು ಎಲ್ಲ ಕೊರೆಯುತ್ತದೆ. ಅದಕ್ಕೆ ತಡೆಗೋಡೆ ಮಾಡಿಕೊಡಬೇಕು ನನಗೆ, ಇಲ್ಲದ್ರೆ ನನ್ನ ಜಾಗ, ವರ್ಗ ಜಾಗ, ನನ್ನ ರೆಕಾರ್ಡ್ ಜಾಗ ಹೋಗ್ತದೆ. ಈಗ ಜಾಗ ಹೋಗಿದೆ, ಈಗ ಅಣೆಕಟ್ಟು ನಿರ್ಮಾಣ ನಿಮ್ಮ ಜಾಗ ಹೋಗಿದೆ? ಹೌದು, ಇಲ್ಲಿ ಸೈಡ್ ಎಲ್ಲ ತೆಗೆದಿದ್ದಾರೆ ನನ್ನದು. ಅದು ತಡೆಗೋಡೆ ಕಟ್ಟಿ ಕೊಡ್ತೇನೆ ಅಂತ ಹೇಳಿ ತೆಗೆದಾಗ ಈಗ ಅವರು ಮಾಡಿ ಸೀದಾ ಹೋದರು, ಮತ್ತು ಅವರು ಸುದ್ದಿಲ್ಲ ಹಾಗೆ. ಈಗ ಸೊ ಈಗ ನಿಮ್ಮ ಜಾಗ ಹೋಗಿದೆ, ಈಗ ಸ್ವಲ್ಪ ಹೋಗಿದೆ ನನ್ನ ಜಾಗ. ವ್ಯವಸ್ಥೆ ಹೇಗೆ ಅಂತ? ಮಾರ್ಗದ ವ್ಯವಸ್ಥೆ ಇಲ್ಲಿ ಒಳ್ಳೆಯ ಸೈಡಲ್ಲಿ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಶಾಸಕರು ಬಂದು ನೋಡಿದ್ದಾರೆ. ನೋಡಿ ಅವರಿಗೂ ನಾನು ಮನವಿ ಕೊಟ್ಟಿದ್ದೇನೆ, ನನ್ನ ಜಾಗದ ಸೈಡಲ್ಲಿ ಒಲೆಯ ಬದಿಯಲ್ಲಿ ತಗೊಂಡು ಹೋಗಬೇಕಂತ. ಅದು ಅವರು ಕೂಡ ಒಪ್ಪಿದ್ದಾರೆ, ಅದಕ್ಕೆ ಸೈಡಲ್ಲಿ ಮಾಡ್ತೇವೆ ಅಂತ. ಮತ್ತು ನನಗೆ ಸಮಸ್ಯೆಯನ್ನು ಆಗಬಾರ್ದು, ನಮಗೆ ನಮ್ಮ ತೋಟಗೆ ಏನಾದರೂ ಸಮಸ್ಯೆ ಆಗಬಾರ್ದು. ನಮಗೆ ಅದೇ ಸ್ವಲ್ಪ ತೋಟ ನಮ್ಮದು ಇದು ಎಲ್ಲ ಅದರಲ್ಲಿ ನಮಗೆ ಇದು ಜೀವನ ಹೋಗುವುದು. ಹಾಗೆ ಬೇಕಾಗಿ ಇಲ್ಲಿ ಸೈಡಲ್ಲಿ, ಇಲ್ಲಿ ಒಲೆಯವರೆಗೆ ರೋಡ್ ಉಂಟು, ಇದನ್ನೇ ಸೈಡಲ್ಲಿ ತಗೊಂಡು ಹೋಗೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಈ ಬಗ್ಗೆ ಅವರು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೌದು, ಇವಾಗ ಈಗ ಅದನ್ನೇ ಹೇಳ್ತಾರೆ ಇಲ್ಲಿಂದ ಮಾಡುವಂತ. ಬೇಕು ಅಂತ ನಿಮ್ಮ ಬೇಡಿಕೆ ಇತ್ತಾ? ಇಲ್ಲ, ನಮಗೆ ಗೊತ್ತೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಮಾಡಿ ಇಲ್ಲಿ ಬರುವಾಗಲೇ ಗೊತ್ತು, ನನಗೆ ಸುದ್ದಿಯೇ ಗೊತ್ತಿಲ್ಲ. ಇದು ಯಾರು ಅಳತೆ ಮಾಡಿದ್ದು, ಏನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆಗ ನಾನು ಇಲ್ಲಿ ಬಂದ ಮೇಲೆಯೇ ಗೊತ್ತು ನನಗೆ. ಹಾಗೆ ಮಾಡಿದ್ದಾರೆ. ಮಾಡುವ ಸಮಯದಲ್ಲಿ ಕೂಡ ನಿಮ್ಮ ಜಾಗ ಹೋಗಿದೆ? ಹೌದು, ಮಾಡುವ ಸಮಯದಲ್ಲಿ ನನ್ನ ಜಾಗ ಹೋಗಿದೆ. ಎಲ್ಲ ನಾನು ದೊಡ್ಡ ಇಲ್ಲಿ ಹೊಳೆ ಬದಿ ಕೂಡ ನಿಮ್ಮ ಜಾಗ ಅಂತ ಹೇಳಿದ್ರಿ. ಹೌದು, ಇಲ್ಲಿ ಮಾರ್ಗ ಆಗುದಿದ್ರೆ ನೀವು ಬಿಟ್ಟು ಕೊಡ್ತೀರಿ? ಹಾಂ, ಸೈಡಲ್ಲಿ ಆಗೋದಾದರೆ ಬಿಡುವುದಂದರೆ ಸ್ವಲ್ಪ ಬಿಡ್ತೇನೆ. ಮಾರ್ಗಕ್ಕೆ ಬೇಕಾದಷ್ಟು ಬಿಡಲಿಕ್ಕೆ ನನಗೆ ನನ್ನ ಜಾಗ ಹೋಗ್ತದೆ. ಅಲ್ಲಿ ಇಲ್ಲಿ ತಡೆಗೋಡೆ ಮಾಡಿ ಅವರು ರೋಡ್ ಮಾಡಬೇಕು. ತಡೆಗೋಡೆ ಮಾಡಿ ಮಾಡಬೇಕು. ಹೌದು, ಕೊಡ್ತೀರಿ? ಹೌದು. ಹಾಗೆ. ನಮಸ್ತೆ, ನಾನು ಲಿಂಗಪ್ಪ ಮೂಲೆ. ಮೂಲತೆ ಸಂಕ ಆತನ ಅಣೆಕಟ್ಟದೊಟ್ಟು ಸಂಕಲ ಆತಂದ್ರೆ ಅಂದು ಮಾರ್ಗಜ್ಜಿ ಅವಿತ ಮಾರ್ಗ ಆಡೋಣ ಇಂಕ್ಲ ಜಾಗೆ ಹೋಗ್ಕೊಂಡು ரெண்டு மூஜி இல்லுக்கு ಜಾಗ ಈ ಇಲ್ಲುಪ್ಪನ ಜಾಗ ಪೋಡ ಅಂದು ಇಲ್ಲಿಪ್ಪನ ಜಾಗೆಡೆ ಪೋಡಾಮುಂಡು ಅಂಚ ನಂಗೆ ಇಟ್ಲ ಬುಡಿಯರ ಅಡಿ ಇಲ್ಲ ಮಾತ್ರ ಏಕೆ ಪರಿಹಾರ ತಿಕ್ಕೋಡು ಅಂದು ಇಲ್ಲಿಗೆ ಸಮಸ್ಯೆ ಇರಲಿ ತಡೆಗೋಡೆ ಕಟ್ಟದ ಮಾರ್ಗ ಅಂತ ಅಂಗ್ಳು ಬಿಡ್ಪ ಅಂದು ಪಟ್ಟ ಜಾಗ ಅವು ಅಮ್ಮೇರ್ನ ಬದಲು ಅವು ಇಂಕ್ಲೇ ಬರ್ತಂಡು ಅಂಚ ಮೂಜಿ ಬಾಲು ಇಲ್ಲ ಎಂಕುಲು ಇಟ್ಟು ಮೆಗ್ಗಿ ಬಲ್ಲಿ ಅಂಚ ಮಕ್ಕಳೆಲ್ಲ ಕೇನು ಹಾಕೊಂಡು ಮೆಗ್ಗಿ ಯಾನು ಉರಿ ಬಂಡ ಹಾಪಿ ಬೊಕ್ಕೊಂಜಿ ಬಾಲು ಗೌಡ್ರ ನಕಲು ಅವೆಲ್ಲ ಎಂಕ್ಲೆ ಕೊರೋನಾ ಜಾಗ ಅವು ಗೌಡ್ರ ನಕಲು ತಿರ್ತೀರ ಅಕ್ಕಲು ಒಂಜಿ ಅಂಚ ಎರಡು ಗೌಡ್ರ ನಕಲು ಒಂಜಿ ಮೂಜಿ ಐದು ಇಲ್ಲುಂಡು ಅಂಚ ಪರಿಹಾರದಿಗರನ್ನ ಬಿಟ್ಟು ಬಿಡೇ ರೆಡಿ ಇಲ್ಲ. ಎಂಕ್ಲೆ ರೋಡು ಒಂದು ಈ ರೋಡನ್ನು ಭಾರಿ ಮುಟ್ಟಾಪು ನಿಕ್ಲೆಗೆ ಅಂತ ಬೀರ್ನ ವಿತ್ತಲೆ ಪುರುಸರಟ್ಟೆ ಅಂಜಿ ಕಲೆಕ್ಷನ್ ಹಾಕೊಂಡು ಭಾರಿ ಪವರ್ ಹಾಕೊಂಡು ಇತ್ತ ಪುರುಸರಟ್ಟೆ ಅದು ಹೋಗ್ಬಿಡೆ ನನ್ನ ತಂದು ಮಾರ್ಗ ಆಂಡ ಭಾರಿ ಮುಟ್ಟಾಪುಂಡು. ಅಣೆಕಟ್ಟು ಬೋರ್ಡು ನಿಕ್ಲು ಬಂದಿತ್ತಾರೆ ಅಣೆಕಟ್ಟು ಆವುದು ನಿಕ್ಲದಲ್ಲ ಡಿಮಾಂಡ್ ಇಜ್ಜಿ ಎಂಕ್ಲ ಕೇಂದ್ರೀರಿ ಅಣ್ಣಲಕ್ಲೆ ಬತ್ತೇರಿ ಅಣೆಟ್ಟ
ಮಂತೇರು ಮಾರ್ಗವಂತೂ ಬುಡಿಯೇರಿ ಮಾರ್ಗಜ್ಜಾಡು ಬೇರೆ ಸಂಕವಂತು ಸಂಕವಂತೂ ಬೇರೆ ఉంది ಅದೇ అంటే ఇత్తేరగలు ఉపయోగించు ఇత్తేరులు ఉపయోగించి ఇంత మార్గ అంటే ఉపయోగం ಮಾತೆರಿಗಿಲ್ಲ ಏರಣ್ಣ ಬರ್ತಾರೆ ಹಿಡಿದು ಕೂತಿದ್ದಾರೆ ಮಾರ್ಗದ ವ್ಯವಸ್ಥೆಗೆ ಮಾರ್ಗ ವ್ಯವಸ್ಥೆ ಮುರಂಜಿ ಪಾಟೀಲ್ ತಗೋತೀರಿ ಅವು ಆಮೆ ಇತ್ತಾಗಲಿ ಚಿಕ್ಕಮಂಗ್ಳೂರು ಗ್ರಾಮದಾಗಲಿ ದಾಯ್ತಲ್ಲ ಪಂಡಿಜಿ ಇರ್ತದೆ ಒಂದು ಅವು ಪಂಚಾಯತಿ ಬತ್ತನೆ ಎದುಪ್ಪುಡು 2 ಮೇಡಮ್ ನಕ್ಲಿ ಒಂಜಿ ಮತ್ತು ಪಾರ್ಟಿ ಬತ್ತಿ ತುದು ಬೇರೆ ಅದಕ್ಕೆ ಅಜ್ಜಿ ಮಾರ್ಗ ಮನ್ಪುಣ್ಣ ಪರಿಹಾರ ತಿಕ್ಕನೆ ಅಂದು ಬುಡಿ ಎರಡು ಇಲ್ಲ ಅವು ಇಲ್ಲಿಗೆ ಸಮಸ್ಯೆ ಅಲ್ಲಿ ತಡೆಗೋಡೆ ಆಟದ ಮಾರ್ಗ ಅಂತಂದು ಬಿಡಪ್ಪ ಇದೆಲ್ಲ ಜಾಗ ಹೋಗ್ಬಿಡ್ದ ಅಲ್ಲ ತಾರೆ ಅಂಚದಲ್ಲ ಹೋಗ್ಬಿಡ ತಾರೆ ಹೋಗ್ಬಿಡು ಅಂತೆ ತಾರೆ ಅಂಕಲ್ ನಂಜಿ 4 ತಾರೆ ಹೋಗ್ಬಿಡು ಒಕ್ಕ ಈ ಮೀಟನ್ಲ ಇಚ್ಚಪ್ಪ ಒಂದು ಆಮೇಲೆ ಗೌಡ್ರ ನಕ್ಲ ಹೋಗ್ಬಿಡು ಅಂತೆ ಅಕ್ಕೆಲ್ಲ ಪರಿಹಾರಕ್ಕೆ ಬಿಡಿ ಒಂದು ಅಕ್ಲ ಇಂಚನೆ ಗೊತ್ತಿದೆ ಪರಿಹಾರಕ್ಕೆ ಕೂಡ ಉಂಟು ಒಂತೆಂತ ಜಾಗತ್ತೆ ಅವು ಒಟ್ಟು ಏತುಂಡು ನಿಕಲ ಜಾಗತ್ತೆ ಮೂಂಕ್ಲ ಮುಜಿಪಾಲ ಸೇರಿದನಾಗ ಮೂಜಿಪಾಲ್ದು ಒಂದು 14 ಸೆನ್ಸ್ ಅವು ಐಟನ್ಲ ಇಚ್ಚಪ್ಪ ಒಂದು ಅವು ಮೆಗ್ಗ್ಯಾನ ಅಂದು ಏನಾಯ್ತು ಒಂದು 7 ಇಂಚಿದು ಇತ್ತು ಜಾಲ್ಡೆ ಹೋಗ್ಬಿಡು ಅಂದು ಜಾಲಂಡ ಐಟ ಬರೀ ಹೋಗ್ಬಿಡವೆ ಬರೀ ಅವನಿಗೆ ಈ ಕೊಟ್ಟೆಲ್ಲ ಎಲ್ಲ ಚಾನ್ಸ್ ಉಂಡು ಅಕ್ಕಲ್ಲಂತೆ ಹೋಗ್ಬಿಡು ಸೈಡ್ ಹೋಗ್ಬಿಡು ಸೊ ಪರಿಹಾರಕ್ಕೆ ಬಿಡಪ್ಪ ಎಂಕ್ಲೆಲ್ಲ ರಿಕ್ಷಾ ಉಂಡು ಅವಳು ಅಂತ ಬರ್ಬಿಡ ಎರಡು ಅಲ್ಪ ನಿಕ್ಲು ವೆಹಿಕಲ್ ಅಂತ ಅಲ್ಪ ಊರು ಪರವಾಡು ಬಸ್ಸು ಬರೋಡು ಮಾರ್ಗ ಅದು ಶಾಲೆಗೆ ಇದು ಆ ಶಾಲೆ ಬಸ್ಸು ಬರ್ಬೋದು ಈ ಶಾಲೆ ಎಂಕ್ಲ ಶಾಲೆ ಕಂಡು ಬಸ್ಸು ಬರ್ಬಿಡು ಕರ್ನಾಟಕಕ್ಕೆ ಬೀರ್ನ ಶಾಲೆ ಬಸ್ಸು ಬರ್ಬೋದು ಬಸ್ಸು ಬರೋಡು ಹಾಂ ಬಸ್ಸು ಎಸ್ ಇದು ಇಲ್ಲಿನ ಒಂದು ಸೇತುವೆಗೆ ರಸ್ತೆ ಸಂಪರ್ಕ ಕಲ್ಪಿಸೋದಿದ್ದರೆ ಹೇಗೆ ಏನು ಅನ್ನುವಂಥದ್ರ ಬಗ್ಗೆ ಈ ಸೇತುವೆ ಏನಿದೆ ಅದರ ಅಕ್ಕಪಕ್ಕದ ಅಂದರೆ ಆ ಬದಿ ಮತ್ತು ಈಚೆ ಬದಿಯ ಎರಡೂ ಒಂದು ಮನೆಯವರು ಅಥವಾ ಈ ಜಾಗಕ್ಕೆ ಸೇರಿದವರು ಹೇಳುವಂತಹ ಮಾತು ಸಾರ್ವಜನಿಕರ ಅನುಕೂಲಕ್ಕೆ ಉಪಯೋಗ ಆಗೋದಿದ್ದರೆ ಲೋಕಕ್ಕೆ ಒಳ್ಳೆಯದಾಗೋದಿದ್ದರೆ ನಾವು ಜಾಗವನ್ನು ಬಿಟ್ಟು ಕೊಡೋದಕ್ಕೆ ತಯಾರಿದ್ದೇವೆ. ಆದರೆ ನಮಗೆ ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು. ಪರಿಹಾರ ಕೊಟ್ಟರೆ ನಾವು ಒಂದಷ್ಟು ಜಾಗವನ್ನು ರಸ್ತೆಗಾಗಿ ಬಿಡೋದಕ್ಕೆ ತಯಾರಿದ್ದೇವೆ ಅನ್ನುವಂಥದ್ದು. ಹಾಗಿದ್ದಾಗ ಇದನ್ನು ಒಂದು ಮಾತುಕತೆ ನಡೆಸಿ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟು ರಸ್ತೆಯನ್ನು ಮಾಡಿಸುವಂಥ ಜವಾಬ್ದಾರಿ ಜನಪ್ರತಿನಿಧಿಗಳ ಮೇಲೆ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಈ ಸೇತುವೆಯ ಮೂಲಕ ಅಂದರೆ ರಸ್ತೆ ಸಂಪರ್ಕ ಆಗಿ ಈ ಸೇತುವೆ ಬಳಕೆಗೆ ಬಂದರೆ ಏನು ಅನುಕೂಲ ಅಂತ ಹೇಳಿದರೆ, ಪುರುಷರ ಕಟ್ಟೆ ಮತ್ತು ಕೆಮ್ಮಾಯಿ ಜಂಕ್ಷನ್ನಿಗೆ ಇರುವಂತಹ ಒಟ್ಟು 8 ಕಿಲೋಮೀಟರ್ ಅಂತರಕ್ಕೆ ಒಂದು ಸಂಪರ್ಕ ಆಗುತ್ತೆ. ಅಂದರೆ ಈ ಸೇತುವೆಯಿಂದ ಕೆಮ್ಮಾಯಿಗೆ ಇರೋದು ಸರಿಸುಮಾರು 4-4.5 ಕಿಲೋಮೀಟರ್. ಅದೇ ರೀತಿ ಇಲ್ಲಿಂದ ಪಂಜಿಗದಿಂದ ಪುರುಷರ ಕಟ್ಟೆಗೆ ಇರುವಂಥದ್ದು ಕೂಡ ಸರಿಸುಮಾರು 4 ಕಿಲೋಮೀಟರ್ ಅನ್ನುವಂಥದ್ದು. ಸೊ ಹಾಗಾಗಿ ಸರಿಸುಮಾರು 8-9 ಕಿಲೋಮೀಟರ್ಗಳ ಅಂತರ ಏನಿದೆ ಅದನ್ನು ಸುಲಭದಲ್ಲಿ ತಲುಪಬಹುದು. ಇಲ್ಲದಿದ್ದರೆ ಪಂಜಿಗ ಭಾಗದವರು ಪುತ್ತೂರನ್ನು ಸೇರಬೇಕು ಅಂತಿದ್ರೆ ಪುರುಷರ ಕಟ್ಟೆ ಮೂಲಕ ಹೋಗಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದನ್ನು ಅಲ್ಲಿನ ಸ್ಥಳೀಯರು ಹೇಳಿದ್ದು. ಈ ಭಾಗದವರು ಪುತ್ತೂರಿಗೆ ಹೋಗಬೇಕಿದ್ರೆ ಕೆಮ್ಮಾಯಿ ಮೂಲಕ ಹೋಗಬೇಕು ಅನ್ನುವಂಥದ್ದು. ಸೊ ಈ ಎರಡು ಜಂಕ್ಷನ್ಗಳ ಒಂದು ಸಂಪರ್ಕ ಇಲ್ಲಿ ಸುಲಭ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬಹುದಾದಂತಹ ವಿಚಾರ. ಸೊ ಆ ನೆಲೆಯಲ್ಲಿ ಪ್ರಯತ್ನಗಳಾಗಲಿ, ಆ ಮೂಲಕ ಈ ಸೇತುವೆ ಏನು ಸರ್ಕಾರಿ ಅನುದಾನ ಜನರ ತೆರಿಗೆಯ ದುಡ್ಡನ್ನು ಬಳಸಿಕೊಂಡು ನಿರ್ಮಾಣ ಆದಂತಹ ಸೇತುವೆ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯ ಆಗುವಂತಾಗಲಿ ಅನ್ನುವಂಥದ್ದು ಸುದ್ದಿ ಆಶಯ. ಯತೀಶ್ ಉಪ್ಪಳಿಗೆ, ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.